ಮನೆಯ ದೇವರ ಕೋಣೆಯಲ್ಲಿರುವ ದೇವರ ಪೀಠದಲ್ಲಿ ಪೂಜಿಸಲ್ಪಡುತ್ತಿದ್ದ ಶಿವಲಿಂಗವೊಂದು ಪೀಠದಲ್ಲೇ ಗಟ್ಟಿಯಾದ ಘಟನೆ ಪುತ್ತೂರು ಕೇಪುಳು ತುಳಸಿ ಕ್ಯಾಟರರ್ಸ್ ಮಾಲಕ ಹರೀಶ್ ರಾವ್ ಮನೆಯಲ್ಲಿ ನಡೆದ ಘಟನೆ ಬೆಳಕಿಗೆ ಬಂದಿದೆ. 3 ವರ್ಷದ ಹಿಂದೆಯೂ ಇದೇ ರೀತಿಯ ಘಟನೆ ನಡೆದಿದ್ದು, ಇದೀಗ ಮತ್ತೊಮ್ಮೆ ಘಟನೆ ಪುನರಾವರ್ತಿಗೊಂಡಿರುವುದು ಪ್ರಶ್ನಾ ಚಿಂತನೆಯಲ್ಲಿ ದೈವಿ ಸಾನ್ನಿಧ್ಯ ಪ್ರಕಟಗೊಂಡಿರುವುದಾಗಿ ಹೇಳಲಾಗಿದೆ. ತುಳಸಿ ಕ್ಯಾಟರರ್ಸ್ನ ಮಾಲಕ ಹರೀಶ್ ರಾವ್ ಅವರ ಮನೆ ಸಂಸ್ಥೆಯ ಕಟ್ಟಡದ ಮೇಲಂತಸ್ತಿನಲ್ಲಿದ್ದು, ಅವರ ದೇವರ ಕೋಣೆಯಲ್ಲಿ ಶಿವಲಿಂಗವನ್ನು ಪೂಜಿಸಲಾಗುತ್ತಿದೆ. ನಿತ್ಯ ಮಡಿಯಲ್ಲಿ ಶಿವಲಿಂಗವನ್ನು ಎತ್ತಿ ಸ್ವಚ್ಛ ಮಾಡಿ ನೈವೇದ್ಯವಿಟ್ಟು ಪೂಜೆ ಪುರಸ್ಕಾರ ಮಾಡುತ್ತಿದ್ದು, ಏಪ್ರಿಲ್ 24ರಂದು ಎಂದಿನಂತೆ ಶಿವಲಿಂಗದ ಸುತ್ತ ಸ್ವಚ್ಛಗೊಳಿಸಲು ಲಿಂಗವನ್ನು ಎತ್ತುವಾಗ ಯಾವುದೇ ಕಾರಣಕ್ಕೂ ಅದು ಮೇಲೆ ಬರಲಿಲ್ಲ, ಪಕ್ಕಕ್ಕೂ ಸರಿಯಲಿಲ್ಲ. ಶಿವಲಿಂಗ ಗಟ್ಟಿಯಾಗಿರುವುದು ಬೆಳಕಿಗೆ ಬಂದಿತ್ತು. ಇದರ ಜೊತೆಗೆ ಶಿವಲಿಂಗದ ಸುತ್ತ ಹುತ್ತದ ರೀತಿಯಲ್ಲಿ ಮಣ್ಣು ಅಂಟಿಕೊಂಡಿತ್ತು. ಇದೇ ರೀತಿ 2019ರ ಮಾರ್ಚ್ 19ರಂದು ಶಿವಲಿಂಗ ಗಟ್ಟಿಯಾಗಿತ್ತು. ಆ ಸಂದರ್ಭ ಅವರು ಪ್ರಶ್ನಾ ಚಿಂತನೆಯಲ್ಲಿ ನೋಡಿದಾಗ ಮುಂದೆ 2023ಕ್ಕೆ ಇಂತಹ ಘಟನೆ ಮತ್ತೆ ಮರುಕಳಿಸುವ ಮೂಲಕ ದೈವಿ ಸಾನ್ನಿಧ್ಯ ಪ್ರಕಟಗೊಳ್ಳುತ್ತದೆ ಎಂದಿದ್ದರು. ಅದೇ ರೀತಿ ಇದೀಗ ಮತ್ತೆ ಶಿವಲಿಂಗ ಗಟ್ಟಿಯಾಗುವ ಮೂಲಕ ಘಟನೆ ಮರುಕಳಿಸಿದೆ. ಈ ಕುರಿತು ಮಾತನಾಡಿದ ಮನೆಯ ಮಾಲಕ ಹರೀಶ್ ರಾವ್ ಹೇಳಿದ್ದು ಹೀಗೆ. 2019 ಮಾರ್ಚ್ 19 ಮಂಗಳವಾರ ದಿನ ನಮ್ಮ ಮನೆಯಲ್ಲಿ ದೇವರ ಪೀಠದಲ್ಲಿ ಇರುವಂತಹ ನಾವು 10-12 ವರ್ಷದಿಂದ ಪೂಜಿಸಲ್ಪಟ್ಟಿರುವಂತಹ ಶಿವಲಿಂಗವು ಆ ದಿನ ಬೆಳಗಿನ ಹೊತ್ತಲ್ಲಿ ಮಾಮೂಲಿಯಂತೆ ಆ ದೇವರಲ್ಲಿಂದ ತೆಗೆದು ಒಮ್ಮೆಲ್ಲ ಶುದ್ಧಾಚಾರ ಮಾಡಿ ಮತ್ತೊಮ್ಮೆ ಅಲ್ಲಿ ಮಗದೊಮ್ಮೆ ಅಲ್ಲೇ ಇಟ್ಟು ಪೂಜಿಸುವ ಸಂದರ್ಭದಲ್ಲಿ ಶಿವಲಿಂಗ ಆ ದಿನ ನಮಗೆ ತೆಗಿಲಿಕ್ಕೆ ಬರಲಿಲ್ಲ. ಶಿವ ಅಲ್ಲಿ ಸಾನ್ನಿಧ್ಯ ಬಂದು ಶಿವಲಿಂಗ ದೇವರ ಪೀಠದಲ್ಲಿ ಗಟ್ಟಿಯಾಗಿತ್ತು. ನಮಗೆ ಅದರ ಬಗ್ಗೆ ಏನು ತಿಳಿಯದ ಕಾರಣ ನಾವು ಆ ದೈವಜ್ಞರನ್ನೆಲ್ಲ ಭೇಟಿಯಾಗಿ ದೈವಜ್ಞರು ಮತ್ತು ದೇವಸ್ಥಾನದ ಪ್ರಧಾನ ಅರ್ಚಕರು ಅವರು ಎಲ್ಲ ಬಂದು ನಮ್ಮಲ್ಲಿ ಈ ಶಿವಲಿಂಗವನ್ನು ನೋಡಿ ಇದು ತೆಗಿಲಿಕ್ಕೆ ಬರ್ತಾ ಇಲ್ಲ, ಏನೋ ವಿಶೇಷತೆ ಉಂಟು ಅಂತೇಳಿ ದೇವರ ಎದುರೇ ಪ್ರಶ್ನೆ ಚಿಂತನೆ ಮಾಡಿದಾಗ ನಮಗೆ ಕಂಡು ಬಂದದ್ದು ಶಿವ ಸಾನ್ನಿಧ್ಯ ಬಂದಿದೆ ಅಂತೇಳಿ. ಹಾಗೆ ಆ ಶುಭ ಸಂದರ್ಭ ದೇವರು ಬಂದ ಕಾರಣ ವಿಶೇಷವಾದ ಒಂದು ಪೂಜೆ ಪುರಸ್ಕಾರ ಮಾಡುವಂತೇಳಿ ಪೂಜೆ ಪುರಸ್ಕಾರ ಮಾಡುವ ಸಂದರ್ಭ ಮತ್ತು 1 ವಾರದಲ್ಲಿ ಆ ಶಿವನ ಸುತ್ತ ಮಣ್ಣಿನ ಹುತ್ತ ಬೆಳೆಯಿತು. ಶಿವಲಿಂಗದ ಹಿಂಬದಿಯಲ್ಲಿ ಜಟಾಧಾರಿ ಅಂತ ಹೇಳ್ತಾರೆ, ಜಡೆ ಥರ ಬಂದು ಒಂದು ದಿನದಲ್ಲಿ ಅದು ಸಹ ಮಾಯವಾಯಿತು. ತದನಂತರ 12 ಗಣಹೋಮ, ಮಧ್ಯಾಹ್ನ ಏಕಾಶ ರುದ್ರ ಮಾಡುವ ಸಂದರ್ಭದಲ್ಲಿ ಅಭಿಷೇಕ ಆಗುವ ಸಂದರ್ಭದಲ್ಲಿ ಮನೆಯ ಮೇಲೆ ಗರುಡ ದೇವರು ಬಂದು 3 ಸುತ್ತು ಹಾಕಿ ಪಶ್ಚಿಮ ದಿಕ್ಕಿನತ್ತ ಸಾಗಿದರು. ಹಾಗಾಗಿ ಶಿವ ಸಾನ್ನಿಧ್ಯ ಉಂಟು ಅಂತ ಹೇಳುವುದನ್ನು ನಮಗೆ ಮನವರಿಕೆ ಆದ ಕಾರಣ ಮನೆಯಲ್ಲೊಂದು ತಾಂಬೂಲ ಪ್ರಶ್ನೆಯನ್ನು ಮಾಡಿದ್ದೀವಿ. ತಾಂಬೂಲ ಪ್ರಶ್ನೆಯಲ್ಲಿ ಕಂಡುಬಂದದ್ದು 12ನೇ ಶತಮಾನದಲ್ಲಿ ಈ ಪರಿಸರದಲ್ಲಿದ್ದಂತಹ ಶಿವನಿಗೆ ಸಂಬಂಧಪಟ್ಟ ಒಂದು ದೇವಿ ದೇವಸ್ಥಾನ, ಮತ್ತೊಂದು 2 ಅತಿ ಶಕ್ತಿಯುತವಾದ ದೈವಿಕ ಶಕ್ತಿಗಳು ಸಂಪೂರ್ಣ ನಶಿಸಿ ಹೋಗಿದೆ. ಇದರ ಪುನಶ್ಚೇತನಗೊಳ್ಳಲಿಕ್ಕೆ ಶಿವನ ಆಗಮನ. ಇದು ನಿಮ್ಮ ಒಬ್ಬರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಈ ಊರಿಗೆ, ಈ ಗ್ರಾಮಕ್ಕೆ 10 ಜನರಿಗೆ ಸಂಬಂಧಪಟ್ಟ ವಿಚಾರ. ಕಾಲಕ್ರಮೇಣ ಸಮಯ ಬಂದಾಗ ಇದು ಪ್ರಕಟಗೊಳ್ತದೆ ಅಂತ ಹೇಳೋದು ನಮಗೆ ಸೂಚನೆ ಕೊಟ್ಟಿದ್ದು. ಹಾಗೆ ನಾವು ದಿನನಿತ್ಯ ನಮ್ಮ ನಿತ್ಯ ಪೂಜಾ ವಿಧಿಗಳನ್ನು ಮಾಡಿಕೊಂಡು ಈ ಒಂದು 2-3 ವರ್ಷದಿಂದ ಹೀಗೆ ಬಂದೆವು. ಶುರುವಿನ ಸಂದರ್ಭದಲ್ಲಿ ಮಾರ್ಚ್ 19ಕ್ಕೆ ನೆಲೆಯಾದ ಆ ಶಿವ ಏಪ್ರಿಲ್ 20ರಂದು ನಮಗೆ ಆ ಗಟ್ಟಿತನದಿಂದ ಮತ್ತೊಮ್ಮೆ ಮೇಲೆ ಬಂದು ನಿತ್ಯ ಅಭಿಷೇಕ ಆಗಬೇಕು, ನೈವೇದ್ಯ ಆಗಬೇಕು ಅಂತ ಹೇಳೋದನ್ನು ತೋರಿಸಿಕೊಟ್ಟರು. ಹಾಗೆ ನಾವು ಮುಂದುವರಿಸಿಕೊಂಡಿದ್ದೆವು. ಈಗ 2023 ಏಪ್ರಿಲ್ 24 ಸೋಮವಾರದಂದು ಮಗದೊಮ್ಮೆ ಶಿವ ತಾನಿಲ್ಲಿ ನೆಲೆಸಿದ್ದೇನೆ, ಇಲ್ಲಿ ಏನೋ ಆಗಲಿಕ್ಕಿದೆ ಅಂತೇಳಿ ಸೂಚನವಾಗಿ ಮತ್ತೊಮ್ಮೆ ನಮ್ಮಲ್ಲಿ ಗಟ್ಟಿಯಾಗಿದ್ದಾರೆ. ಅದೇ ದಿನ ಮಧ್ಯಾಹ್ನ ಗಟ್ಟಿಯಾಗಿ ಸಾಯಂಕಾಲದೊಳಗೆ ಸುತ್ತದ ಮಣ್ಣು ಬೆಳೆದಿದೆ. ಹಾಗಾಗಿ ಇದಕ್ಕೆ ಏನೋ ಒಂದು ವಿಶೇಷತೆ ಇದೆ, ಇದು 10 ಜನರಿಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳುವುದನ್ನು ಮನವರಿದು ಇದನ್ನೀಗ ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ
ಈ ವಿಷಯವನ್ನು ಊರಿನವರಿಗೆ 10 ಸಮಸ್ತರಿಗೂ ತಿಳಿಸುವ ಉದ್ದೇಶದಲ್ಲಿ ಈ ವಿಚಾರವನ್ನು ಈಗ ನಾನು ಮಂಡಿಸ್ತಾ ಇದ್ದೇನೆ. ಮತ್ತು ಆ ಶಿವನ ಇಚ್ಛೆಯಂತೆ ಯಾರು ಇದರಲ್ಲಿ ಪ್ರವೇಶವಾಗಿ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮುಂದುವರಿಸಿ ಇಲ್ಲಿ ಆಗಬೇಕಾದಂಥ ದೇವತಾ ಕಾರ್ಯಗಳನ್ನು ಮಾಡ್ತಾರೆ, ಅವರ ಜೊತೆ ನಾವು ಸೇರಿಕೊಳ್ಳಲು ಅಂತೇಳಿ ತೀರ್ಮಾನಿಸಿಕೊಂಡಿದ್ದೇವೆ. 𝐴𝐵G English Medium School located in Alapura, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐴𝐵G English Medium School and unit of 𝐴𝐵G Educational and Charitable Trust, Alapura, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.